ಸಿದ್ಧರಾಗಿ ತಮಗಿದು ದ್ವಿತೀಯ ಕರೆಯಾಗಿದೆ. ಯೋಜನೆಗಳ ಮೂಲಕವಾಗಿ ಫೈನಲ್ ಕದನದ ಕಡೆಗೆ ಹೆಜ್ಜೆ ಇಡುವ ಮೊದಲ ತಂಡ ಯಾವುದು ಅನ್ನುವ ನಿರ್ಧಾರಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಪ್ರಬಲತೆ ಚೇತನ್ ವರ್ಗದಲ್ಲಿ ಮುಂದುವರಿದಂಥ ತವಕಗಳ ಮೂಲಕ ಅಂಕದ ಗಳಿಕೆ ಅಂತರವನ್ನ ಕಾಯ್ದುಕೊಳ್ಳುವ ನೀತಿ. ಶಿವಾಜಿ ಮಧ್ವದ ವಿರುದ್ಧವಾಗಿ ಕೊಂಬೇಲು ಪ್ರಸ್ತುತ ಒಳಾಂಗಣ ಗೆಲ್ಲಬೇಕಾಗಿರುವ ಒತ್ತಡಗಳ ಮೂಲಕ ಪಂದ್ಯದ ಆರಂಭದ ಕ್ಷಣದಲ್ಲಿ ಶಯನ್ ಮೂಲಕ ದಾಳಿ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ಳುವ ಶಯನ್ ಚೇತನ್ ಮಾಲಿಂಗ ದೇಹಕ್ಕೆ ಮಾತ್ರ ಪ್ರಾಯ, ಆದರೆ ಕಬಡ್ಡಿಯ ಸ್ಕಿಲ್ಗಲ್ಲ. ಡ್ಯಾರಿಂಗ್ ಮ್ಯಾನ್ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಚಿಂತನೆಗಳ ಮೂಲಕವಾಗಿ ಅಂಕಣದ ಬಲಭಾಗದಲ್ಲಿರುವ ಆಟಗಾರರು ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಲೇಬೇಕಾದ ಅನುಭವಗಳ ಮೂಲಕವಾಗಿ ಸ್ಪಷ್ಟತೆಯ ನಿರ್ಧಾರಗಳನ್ನು ಪ್ರಕಟಗೊಳಿಸಿರುವಂತಹ ಕದನ ಜೈ ಶ್ರೀರಾಮ ಸಿಕ್ಕುಮೆರು ಸಾಯಿಬ್ರು ಸವನಾಲ್. ಫೈನಲ್ ಕದನಕ್ಕೆ ಎರಡು ತಂಡಗಳ ಆಟಗಾರರ ಕೆಜಿ ವಿಭಾಗದ ಫೈನಲ್ಗೆ ಸಿದ್ಧರಾಗಿ ತಮಗಿದು ದ್ವಿತೀಯ ಕರೆಯಾಗಿದೆ. ಅವಳಿ ಅಂಕಗಳ ಜೊತೆಗೆ ಯದುಷ್ ಆಗಮನ ಮತ್ತೆ ಅಂಕಣಕ್ಕೆ ಪಂದ್ಯದಲ್ಲಿ ಪ್ರತಿತಂತ್ರಗಳನ್ನು ಹೆಣೆದುಕೊಳ್ಳುವಂತಹ ಹೋರಾಟಗಳನ್ನು ಮುಂದುವರಿಸಿರುವ ಅವಕಾಶಗಳಲ್ಲಿರುವಂತಹ ಸ್ಪಷ್ಟತೆ, ಪ್ರತಿತಂತ್ರಗಳನ್ನು ಮುಂದುವರಿಸುವ ಉಪಾಂತ್ಯದ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಸಮಯ 6:50 ಕಳೆದ ರಾತ್ರಿ 12:45 ಆರಂಭಗೊಂಡ ಪಂದ್ಯಾವಳಿ ನಿರಂತರ ವಿಶ್ರಾಂತಿಗಳಿಲ್ಲದೆ ಎರಡು ಅಂಕಣಗಳಲ್ಲಿ ಇನ್ನು ಉಳಿದಿರುವುದು ಎರಡು ಸ್ಪರ್ಧೆಗಳು ಮಾತ್ರ, ಕೆಜಿ ಹಾಗೂ ಮುಕ್ತ ಫೈನಲ್ ಕದನ. ಪ್ರಬಲತೆಯ ಕಾವು ಮುಂದುವರಿದುಕೊಳ್ಳುತ್ತಾರೆ. ಸರ್ವಾಂಗೀಣತೆಯ ಪ್ರದರ್ಶನಗಳ ಮೂಲಕ ಶ್ರೇಷ್ಠ ಪ್ರದರ್ಶನದ ಕದನ ಮುಂದುವರಿದುಕೊಳ್ಳುತ್ತಾರೆ. ಅಂಕಣದಲ್ಲಿ ಪರಿಪೂರ್ಣತೆಯ ಪಾದಚಲನೆ, ಅಂಕಗಳಿಕೆಯ ವಿಶ್ವಾಸಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರರುಗಳ ಮೂಲಕ ಸಮರಾಂಗಣದ ಮುಂದುವರಿದ ಭಾಗದಲ್ಲಿ ಹೋರಾಟಗಳನ್ನು ಮುಂದುವರಿಸುವಂತಹ ಪ್ರಬಲತೆ ಪಂದ್ಯದ ಅವಧಿಯಲ್ಲಿದೆ. ಶಿವಾಜಿ ಬಳಗ ಮಧ್ವದ ವಿರುದ್ಧವಾಗಿ ಪಂಚು ಅಭಿಮಾನಿ ಬಳಗ ಕೊಂಬೇಲು ಪ್ರಸ್ತುತ ಹೋರಾಟದ ಅವಧಿಯಲ್ಲಿದೆ. ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವಂತಹ ಆಟಗಾರ. ಮಧ್ಯಂತರ ವಿರಾಮ. ಸಮಯ ಮುಂದುವರಿದ ಭಾಗದಲ್ಲಿ ಉಪಾಂತ್ಯದ ದ್ವಿತೀಯ ಅವಧಿ ಆರಂಭ. ಮಂಜುನಾಥ್ ಮೂಲಕ ದಾಳಿ. 5-5 ಸಮಬಲದಲ್ಲಿರುವ ಹೋರಾಟ. ಕೊಂಬೇಲು ಶಿವಾಜಿ ಬಳಗ ಮಧ್ವ ತಂಡಗಳ ಮಧ್ಯೆ ಇದು ಫೈನಲ್ ಕದನಕ್ಕಾಗಿ ಹೋರಾಟ. 3,000 ನಗದು ಪುರಸ್ಕಾರದ ಒಂದು ಪ್ರಶಸ್ತಿ ಖಚಿತ. 7,5,000
ಪ್ರತಿತಂತ್ರಗಳನ್ನ ಹಿಡಿದುಕೊಳ್ಳುವಂತಹ ಅವಕಾಶಗಳಲ್ಲಿರುವಂತಹ ಹೋರಾಟ ಮೂಲಕವಾಗಿ ಫೈನಲ್ ಕದನದ ಕಡೆಗೆ ಯಾವ ತಂಡ ಸಾಗಲಿದೆ? ಸಾಯಿಬ್ರು ಸಮನ ವಿರುದ್ಧ ಹೋರಾಟಕ್ಕೆ ಮಂಜು ಮಿಡ್ಲೈನ್ ಸಮೀಪದಲ್ಲಿ ಅದ್ಭುತವಾದ ಬಂಧನ. 6ನೇ ಅಂಕದ ಜೋಡಣೆ ವಿಶ್ರಾಂತಿ. ಪವನ್ ನಿದ್ರೆನ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅಲ್ಪ ಅಂತರದ ಮುನ್ನಡೆಯೊಂದಿಗೆ ಕೊಂಬೇಲು ಪಚ್ಚು ಅಭಿಮಾನಿ ಬಳಗ ಪ್ರಸ್ತುತ ಅವಧಿಯಲ್ಲಿ 6-5 1 ಅಂಕದ ಮುನ್ನಡೆಯಲ್ಲಿ ಕೊಂಬೇಲು. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮತ್ತೆ ಪ್ರಕಾಶ್ ನಾಳ್ಳಿಯಲ್ಲಿರುವಂತಹ ಆಟಗಾರ ಅನುಭವವಿದೆ. ಆಟದ ವೈಖರಿಯನ್ನ ಬದಲಿಸಿಕೊಳ್ಳುವ ಮೂಲಕ ಅಂಕವನ್ನು ಗಳಿಸಿಕೊಳ್ಳುವ ಜಾರ್ಮೆ ಚತುರತೆಗಳ ಮೂಲಕ 6-5ರಲ್ಲಿ ಪಂದ್ಯ ಹೋರಾಟದ ಕಾವು ವೇದಿಕೆಯನ್ನು ಪಡೆದುಕೊಳ್ಳುತ್ತಾ ಇದೆ. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳು. 2 ಅಂಕಗಳ ಅಂತರ. ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಅನ್ನುವ ದೀಪು. 8-5ರಲ್ಲಿ ಪಂದ್ಯ 3 ಅಂಕಗಳ ಅಂತರ ಮುನ್ನಡೆಯಲ್ಲಿ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ 8-5ರಲ್ಲಿ ಪಂದ್ಯ. ಆಹಾ, ಅಖಿಲ ಪ್ರಯತ್ನಗಳ ಗರಿಷ್ಠ ಮಿತಿ ಮುಂದುವರಿಸಿದ ಸಂದರ್ಭ. ಸಮರಾಂಗಣದ ಸ್ಪಷ್ಟತೆಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರರುಗಳ ಮೂಲಕ ಸ್ಪಷ್ಟ ಆಲ್ ಔಟ್ ಆಗಿದೆ ಮಧ್ವ. 12-5 7 ಅಂಕಗಳ ಅಂತರದಲ್ಲಿ ಹೋರಾಟ. 12-5ರಲ್ಲಿ ಪಂದ್ಯ. ಅವಿನಾಶ್ ಮೂಲಕ ದಾಳಿ. ಪಚ್ಚು ಅಭಿಮಾನಿ ಬಳಗ ಪ್ರತಿ ಹೋರಾಟಗಳನ್ನು ಸಂಘಟಿಸಿಕೊಳ್ಳುವಂತ ತವಕಗಳ ಮೂಲಕ ಸೂಪರ್ ರೈಟ್. 15 ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಪುತ್ತನೋಕಲಾಗಿದೆ. ಪಂದ್ಯ ಮುಂದುವರಿದ ಹಾದಿಯಲ್ಲಿ ಶಿವಪ್ರಸಾದ ಸುಮಟ ಕೆಲಸ. ಕ್ಷಣಾರ್ಧದಲ್ಲಿ ಮತ್ತೆ ಹೋರಾಟಗಳ ಮೂಲಕ ಫೈನಲ್ ಕದನದ ಕಡೆಗೆ ಅವಕಾಶಗಳಿತ್ತು ಸುಮಟ ಮಾಡುವ ಸಂದರ್ಭಗಳಲ್ಲಿ ಪಂದ್ಯ. ಶಶಾಂಕ ಪ್ರಸ್ತುತದ ಬನ್ನಿ ನರಸಿಂಹಕುಮಾರ್, ಸಾಯಿ ಪ್ರೋ ಸಮನ ಬನ್ನಿ. 2 ತಂಡಗಳು ಬೇಗ.